ಕಾರ್ಮಿಕರ ಕಾಯಮಾತಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕರ್ನಾಟಕ ಪೌರ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಿ ತಿಪಟೂರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷ ರಘು ಬಿಳಿಗೆರೆ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕು. ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಕಾಯಂಗೊಳಿಸಬೇಕು. ಕನಿಷ್ಠ ವೇತನ 26,000 ರೂಪಾಯಿ ಸಂಬಳ ನೀಡಬೇಕು. ನಗರಸಭೆ ಹಾಗೂ ಪುರಸಭೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಪೌರ ಕಾರ್ಮಿಕರ ಬಗ್ಗೆ ಕನಿಕರ ತೋರುವ ಪ್ರಧಾನಿ ನರೇಂದ್ರ ಮೋದಿ ಪೌರ ಕಾರ್ಮಿಕರ ಪಾದ ಪೂಜೆ ಮಾಡಿ ನಾಟಕ ಆಡುವ ಬದಲು ಎಲ್ಲಾ ಪೌರ ಕಾರ್ಮಿಕರ ಹುದ್ದೆಗಳನ್ನ ಕಾಯಂ ಮಾಡಿ. ಪಾದ ಪೂಜೆಯಿಂದ ಹಸಿದ ಹೊಟ್ಟೆ ತುಂಬುವುದಿಲ್ಲ ಎಂದು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುಬ್ರಹ್ಮಣ್ಯಂ ಮಾತನಾಡಿ, ಕೇಂದ್ರ ಸರ್ಕಾರದ ಜನವಿರೋಧಿ ಆಡಳಿತದಿಂದ ಶ್ರೀ ಸಾಮಾನ್ಯರು ಜೀವನ ಮಾಡುವುದು ಕಷ್ಟವಾಗುತ್ತಿದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಜೀವನ ಕಷ್ಟವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ರಮೇಶ್ ಕೆಂಚಪ್ಪ, ಚೀನಾಹಳ್ಳಿ ಮಂಜುನಾಥ, ಬಸವರಾಜು, ಕೃಷ್ಣಮೂರ್ತಿ, ಪ್ರಾಂತ ರೈತ ಸಂಘದ ಅಧ್ಯಕ್ಷ ಚನ್ನಬಸಣ್ಣ, ಅನಸೂಯಮ್ಮ, ಸತೀಶ್ ಉಪಸ್ಥಿತರಿದ್ದರು. ಈ ರಾಜ್ಯದ ಎಲ್ಲಾ ಮುನ್ಸಿಪಲ್, ನಗರಸಭೆ, ಮಹಾನಗರ ಪಾಲಿಕೆ ಎಲ್ಲ ಕೂಡ ಕಸವನ್ನು ಎತ್ತಿ, ಯೋಲನ್ನು ಬಾಚಿ, ಉಚ್ಚೆಯನ್ನು ಬಾಚಿ ಎಲ್ಲ ಸ್ವಚ್ಛತೆ ಮಾಡಿರು. ಇಲ್ಲಿ ಗುತ್ತಿಗೆ ಪದ್ಧತಿ ಹೆಚ್ಚಾಗ್ತಿದೆ. ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರ ಒಂದು ನಿರ್ದಿಷ್ಟವಾದ 26,000 ನಿಗದಿ ಮಾಡಿದೆ. ಅದನ್ನ ಎಲ್ಲ ಪುರಸಭೆ, ಎಲ್ಲ ನಗರಸಭೆ, ಮಹಾನಗರ ಪಾಲಿಕೆಗೆ ಎಲ್ಲ ನೌಕರಿಗೂ ಸಮಾನವಾಗಿ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತೀನಿ. ಈ ದೇಶದ ಪ್ರಧಾನಿಯವರು ನಮ್ಮನ್ನ ಪೌರ ಕಾರ್ಮಿಕರ ಪಾದ ಪೂಜೆ ಮಾಡ್ತಾವ್ರೆ. ಈ ಪಾದ ಪೂಜೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಸ್ವಾಮಿ. ನಮ್ಗೆ ಈ ಪಾದ ಪೂಜೆ ಬೇಕಾಗಿಲ್ಲ, ಬೇಡ ನಮಗೆ. ನಿಮಗೆ ಅಷ್ಟೊಂದು ಅಪಾರವಾದ ಗೌರವ ಮತ್ತೆ ಅಷ್ಟೊಂದು ಇದಿದ್ರೆ, ಕನಿಕರಣ ಇದ್ರೆ ನಮ್ಮನ್ನೆಲ್ಲರೂ ಎಲ್ಲ ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನ ನೀವು ಕಾಯಂಗೊಳಿಸಿ. ಅವಾಗ ನಾವು ಈ ದೇಶದ ಪ್ರಧಾನಿ ಅತ್ಯುತ್ತಮ ಪ್ರಧಾನಿ ಅಂತ ನಾವುಗಳು ಒಪ್ಕೊಂತೀವಿ. ಅದು ಬಿಟ್ಟು ನೀವು ಪಾದ ಪೂಜೆ ಮಾಡಿ ನೀರು ಹಾಕ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇದ್ರೆ ನಮಗೆ ಕಾರ್ಮಿಕರ ವರ್ಗಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ ನೀವು ಖಂಡಿತವಾಗ್ಲೂ ನೀವೇನಾರ ಈ ತಳ ಸಮುದಾಯದಲ್ಲಿ 93% ಇರುವಂಥ ಜನ ಇವತ್ತು ಕಸ ಬಾಚ್ತೀರಿ, ಬಾಚ್ತಾ ಇದೆ. ಈ ದೇಶದಲ್ಲಿ ಬಹಳ ದುರಂತವಾಗಿ ಖಾಸಗೀಕರಣ ನಡೀತಾ ಇದೆ. ಅಂಬೇಡ್ಕರ್ ಕೊಟ್ಟಂತ ಪ್ರಜಾಪ್ರಭುತ್ವ ಮೌಲ್ಯಗಳು ಹದಗೆಟ್ಟು ಹೋಗ್ತಾ ಇದೆ. ನೀವು ಕೆಡಿಸ್ತಾ ಇದ್ದೀರಾ. ಕಾನೂನು ಸಂವಿಧಾನವನ್ನು ಮರು ಇದು ಮಾಡ್ತಾ ಧಕ್ಕೆ ತತ್ತಿದ್ದೀರಾ. ಹಂಗಾಗಿ ನಾವು ಈ ದೇಶದ ಉಳಿವಿಗಾಗಿ, ಈ ರಾಜ್ಯದ ಉಳಿವಿಗಾಗಿ ನಾವೆಲ್ಲರೂ ಒಂದಾಗಿ ಈ ಕಾರ್ಮಿಕರ ಹಿತಕ್ಕಾಗಿ ನಾವೆಲ್ಲರೂ ಈ ತಿಪಟೂರು ತಾಲೂಕಲ್ಲಿ ಬೃಹತ್ತಾದ ಪ್ರತಿಭಟನೆ ಮಾಡ್ತಿದ್ದೀವಿ. ನಮಗೆ ಎಲ್ಲ ಜನತೆಗಳು, ಎಲ್ಲ ಕಾರ್ಮಿಕರು ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಹೊಂದಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ವಂದನೆಗಳು, ಧನ್ಯವಾದಗಳು. ಜೈ